ಕನಿಲ ಶ್ರೀ ಭಗವತಿ ಕ್ಷೇತ್ರದ ವಾರ್ಷಿಕ ಉತ್ಸವವು ಪ್ರತಿ ವರ್ಷ ಮೀನ ಮಾಸದಲ್ಲಿ ಜರುಗುತ್ತಲಿದ್ದು, ಈ ವರ್ಷ ಶ್ರೀ ಕ್ಷೇತ್ರ ಜೀರ್ಣೋದ್ಧಾರದ ಪ್ರಯುಕ್ತ ಹಾಗೂ ತಾಂಬೂಲ ಪ್ರಶ್ನೆಯಲ್ಲಿ ಸೂಚಿಸಿದ ಪ್ರಕಾರ 9/11/2024 ಶನಿವಾರ ಶ್ರೀ ಕ್ಷೇತ್ರದಲ್ಲಿ ನಡಾವಳಿ ಉತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಲಿರುವುದು. ತಾರೀಖು 5ರಂದು ಬಡಾಜೆಬೂಡು ಶ್ರೀ ಗೋಪಾಲಕೃಷ್ಣ ತಂತ್ರಿಯವರಿಂದ ಗಣಹೋಮವು ನಡೆಯಲಿದೆ. ಬೆಳಗ್ಗೆ 8ರಿಂದ 9 ಒಳಗೆ ಗೊನೆ ಮುಹೂರ್ತ. ತಾರೀಖು 9ರಂದು ಬೆಳಗ್ಗೆ 8ಕ್ಕೆ ಶ್ರೀ ಕ್ಷೇತ್ರದ ಭಂಡಾರ ನಿಲಯದಿಂದ ಭಂಡಾರ ಹೊರಡಲಿದೆ. ನಂತರ ಭಜನೆಯಿಂದ ಪ್ರಾರಂಭಗೊಂಡು ಮಹಾಪೂಜೆ, ಶ್ರೀ ಅಯ್ಯಪ್ಪ ಕುಣಿತ ಭಜನಾ ತಂಡ, ಶ್ರೀ ಅಯ್ಯಪ್ಪ ಹೊಸಂಗಡಿಯವರಿಂದ ಕುಣಿತ ಭಜನೆಯೂ ನಡೆಯಲಿದೆ. ರಾತ್ರಿ 11:30ರಿಂದ ನಡಾವಳಿ ಉತ್ಸವ ಪ್ರಾರಂಭಗೊಂಡು ತಾರೀಖು 10 ಆದಿತ್ಯವಾರದಂದು ಭಂಡಾರ ಇಳಿಯುವುದರ ಜೊತೆ ಕಾರ್ಯಕ್ರಮವು ಸಮಾಪ್ತಿಗೊಳ್ಳಲಿದೆ.